ದರ್ಶನ್ನು, ಉಪೇಂದ್ರ ನಾವೆಲ್ಲ ಒಂದೇ ಥರ, ಒಂದೇ ಇದು. ಈ ಸಾಧು ಕೆಲವರು ಇವರೆಲ್ಲ ಹೇಗೆ ಅಂದರೆ ಅದು ಮೊದಲು ಆ ಪಾತ್ರ ಪಕ್ಕಡದಷ್ಟಾಗಿ ನಮಗೆ ತಿಳಿಸೋರು. ಅದು ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳೋದು. ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡಾಗ ಅದನ್ನು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯತೆ ಆಯಿತು. ಇವತ್ತು ದರ್ಶನ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಸಾಧು ಕೋಕಿಲ ಆಗಿರ್ಬೋದು, ಎಲ್ಲ ಮುನಿರತ್ನಂ ನಿರ್ಮಾಪಕರು. ಅವರು ನನಗೆ ಪೋಸ್ಟಲ್ಲಿ ನನ್ನ ಫೋಟೋ ಹಾಕಿದ್ರು, ಮುನಿರತ್ನಂ. ಆಗ ಅಯ್ಯೋ ನಂದು ಫೋಟೋ ಇಲ್ಲ, ಮುನಿರತ್ನಂ ಅವರು ಹೊನ್ನವಳ್ಳಿಯವ್ರದ್ದು ಒಂದು ಫೋಟೋ ಹಾಕಿ ಒಂದು ಪೋಸ್ಟಲ್ಲಿ ಬರಲಿ ಅಂತ. ಆಗ ಅದನ್ನು ನೋಡಿ ಖುಷಿಯಾಯಿತು. ಕೆರಳಿದ ಸಿಂಹ, ಅನಾಥರು, ಆಮೇಲೆ ಎಲ್ಲ ಆಟೋಮೆಟಿಕ್ಕಾಗಿ ಬಂತು. ಕೆಲವು ಪೋಸ್ಟಲ್ಲಿ ಫೋಟೋನೇ ಇರಲಿಲ್ಲ, ಸಿನಿಮಾದಲ್ಲಿ ಜೋರಾಗಿರೋದು ಪಾತ್ರ. ಹೇಳೋಣ ಅಷ್ಟು ಜೋರಾಗಿ ಮಾಡಿದ್ದೀರಿ, ನೆನ್ನೆ ಹೋಗಿದ್ದೇವಣ ನಿಮ್ಮ ಪಿಕ್ಚರ್ಗೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.